ವಿರಾಮದ ಬಳಿಕ ಮತ್ತೆ ನದಲ ಪ್ರೀಮಿಯಂ ರಿಫಂಡ್ ಸನ್ಫ್ಲವರ್ ಆಯಿಲ್ ಹತ್ತಿಸುವ ನಮ್ಮ ಸೋರಿಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಅನಿತಾ ಮ್ಯಾಮ್ ಸಾಗಲಾಗಿರುವಂತಹ ಒಂದು ರೈಸ್ ಐಟಮ್ ಅಂತೂ ರೆಡಿ ಮಾಡಿದ್ದಾರೆ. ಈಗ ಸ್ಪೆಷಲ್ ಆಗಿ ಒಂದು ಜ್ಯೂಸ್ ಮಾಡ್ತಾ ಅಂತ ಹೇಳಿದ್ರು, ಹೇಗೆ ಮಾಡ್ತಾರೆ ಅಂತ ಅವ್ರು ಕೇಳುವ. ಎಸ್ ಮ್ಯಾಮ್, ಇವಾಗ ಮ್ಯಾಂಗೋ ಜ್ಯೂಸ್ ಅಲ್ಲ, ಮ್ಯಾಂಗೋ ಲಸ್ಸಿ. ಮ್ಯಾಂಗೋ ಲಸ್ಸಿ, ಓಕೆ. ಈ ಸಮ್ಮರಿಗೆ ಬೆಸ್ಟ್, ಅದು ಸಮ್ಮರ್ ಸ್ಪೆಷಲ್. ಓಕೆ, ನಾವು ಲಸ್ಸಿ ಅಂತ ಬಂದಾಗ ಯಾವುದು ಮೊಸರು ಆ ಥರ ಮೊಸರು ಹಾಕಿ, ಇದು ಮ್ಯಾಂಗೋ ಹಾಕಿ ಮ್ಯಾಂಗೋ ಹಾಕಿ ಲಸ್ಸಿ. ಈ ಟೈಮಲ್ಲಿ ಮ್ಯಾಂಗೋ ಲಸ್ಸಿ ಸಿಕ್ಕಿದ್ರು ಕೂಡ ಸಾಕಾಗುತ್ತೆ. ಹೌದು, ದಪ್ಪವಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡುವ. ಬಿಸಿಲಿಂದ ಬರುವಾಗ ಇದು ಸಿಕ್ಕಿದ್ರೆ ಒಂದು ಹೌದು ಎನರ್ಜಿ ಬೂಸ್ಟರ್ ಹೇಳ್ಬೋದು ಹಾಗೆ. ಓಕೆ, ಫಸ್ಟಿಗೆ ನಿಮಗಾದರೆ ಏನು ಮಿಕ್ಸ್ ಬೇಕಾ? ನಮಗೆ ಹೌದು ಕಟ್ ಮಾಡಬೇಕು ಮೊದಲು ಮ್ಯಾಂಗೋ, ಅದು ಪಲ್ಪ್ ತೆಗಿಬೇಕಲ್ಲ. ಈ ಥರ ಮನೆಯಲ್ಲೆಲ್ಲ ನೀವು ಮಾವಿನ ಹಣ್ಣೆಲ್ಲ ಇದ್ದರೆ ಕೊಯ್ಲಿಕ್ಕೆ ಮಕ್ಕಳಿಗೆಲ್ಲ ಕೊಡೋದಿಲ್ಲಲ್ಲ? ಹೌದು, ಯಾಕಂದ್ರೆ ಅರ್ಧ ಅಲ್ಲೇ ಖಾಲಿ ಆಗ್ತದೆ. ಓಕೆ, ನಾವು ಮನೆಯಲ್ಲೆಲ್ಲ ಮತ್ತೆ ಅಲ್ಲಿ ಜ್ಯೂಸ್ ಆಗೋದಿಲ್ಲ. ಜ್ಯೂಸ್ ಆಗೋದಿಲ್ಲ. ಆದರೆ ನಾನೆಲ್ಲ ಮನೆಯಲ್ಲೆಲ್ಲ ಇದ್ರೆ ಹೇಗೆ ಅಂತಲ್ಲ, ಅದನ್ನು ಅದರ ಇದು ಕೊರಂಟ್ ಉಂಟಲ್ಲ, ಅದರದ್ದು ಬೀಜ ಅದರದ್ದು ಲಾಸ್ಟಿಗೆ ಎಂಡಿಗೆ ನನಗೆ ಇರುತ್ತೆ. ಹಾಗೆ ನಿಮ್ಗೆ ಇಷ್ಟವಾದ? ಹೌದು, ಮಕ್ಕಳದು ನಮಗೆ ಬಿಡ್ತಾರೆ, ಇದೆಲ್ಲ ತಿಂತಾರೆ. ನೀವು ಹಾಗೆ ತೆಗೆದಿದ್ರಲ್ಲ? ತೆಗಿಬೇಕು. ಸ್ವಲ್ಪ ಗಟ್ಟಿ ಇದ್ರೆ ನಿಮ್ಗೆ ಇದು ಸ್ಕ್ರಾಪರ್ ಅಲ್ಲಿ ಬರುತ್ತೆ. ಗಟ್ಟಿ ಮ್ಯಾಂಗೋ ತಗೊಳ್ಳಿಲ್ಲ ನಾನು, ಯಾಕೆಂದ್ರೆ ಅದು ಸ್ವಲ್ಪ ಇದು ಬರ್ತದೆ, ಹುಳಿ ಬರ್ತದೆ. ನಮ್ಗೆ ಇದಕ್ಕೆ ಹುಳಿ ಬೇಡ, ಹುಳಿ ಆಲ್ರೆಡಿ ನಾವು ಮೊಸರು ಹಾಕೋದ್ರಿಂದ ಇದು ಸಿಹಿ ಮ್ಯಾಂಗೋ ಬೇಕು ನಮ್ಗೆ. ಹಣ್ಣಾದದ್ದೇ ಚೂಸ್ ಮಾಡಬೇಕು ನಾವು ಸ್ವಲ್ಪ. ನಾರ್ಮಲ್ ಈ ತರದ ಮ್ಯಾಂಗೋದಲ್ಲಿ ಜ್ಯೂಸ್ ಎಲ್ಲ ಮಾಡ್ತಾರಲ್ಲ? ಹೌದು, ಅದೇ ಮ್ಯಾಂಗೋ ತಗೊಂಡಿದ್ರ? ಹೌದು, ಇದು ಮಲ್ಲಿಕಾ. ಇದು ಪರಿಮಳ ಜಾಸ್ತಿ, ಈ ಮಾವಿನ ಹಣ್ಣು ಸ್ವಲ್ಪ ಟೇಸ್ಟ್. ಹೌದು, ಟೇಸ್ಟ್ ಸ್ವೀಟ್ ಇರುತ್ತೆ. ಅದು ಕಾಟು ಮಾವಿನ ಹಣ್ಣು ಸಹ ಆಗ್ತದೆ, ಮಾತ್ರ ಅದರಲ್ಲಿ ಅಷ್ಟು ಇದರಷ್ಟು ಪರಿಮಳ ಅದು ಬರುದಿಲ್ಲ. ಅದೆಲ್ಲ ಪದಾರ್ಥಕ್ಕೆಲ್ಲ ಒಳ್ಳೇದಿರುತ್ತೆ. ಪದಾರ್ಥಕ್ಕೆ ಒಳ್ಳೇದಿರುತ್ತೆ. ಹೌದು ಹೌದು, ಮನೆಯಲ್ಲೆಲ್ಲ ಇರೋದು ಅದು ಈ ಜ್ಯೂಸಿಗಿಂತ ಜಾಸ್ತಿ ಪದಾರ್ಥ ಈ ತರ ಎಲ್ಲ ಮಾಡ್ತಾರೆ. ಅದರದ್ದು ಕರಿ ಎಲ್ಲ ಮಾಡ್ತಾರೆ, ಅದಕ್ಕೆ ಒಳ್ಳೇದದು. ಈಗ ಮಿಕ್ಸಿ ಕೊಡಿ, ಇಷ್ಟು ಸಾಕು. ನೀವು ಅಲ್ಲಿ ಕೊರಂಟಲ್ಲಿ ಇದ್ದದನ್ನೆಲ್ಲ ಬಿಟ್ರ ಸಾಕಾಗುತ್ತೆ? ಅದು ಆ್ಯಡ್ ಮಾಡ್ಬೋದು, ಅದೇನಿಲ್ಲ. ನೀವು ನಾನು ಅಂದ್ಕೊಂಡೆ ನೀವು ನನಗೆ ಅಂತ ಹೇಳಿದ್ರೆ ಹಾಗೆ ಮನೆ ಬಿಟ್ಟರೆ ಅಂತ ಅಂದ್ಕೊಂಡು. ಇಲ್ಲ, ನಾನೀಗ ಹೇಳಿ ಮಿಸ್ ಮಾಡ್ಕೊಂಡೆ. ಅದೇ ಇದು ಟೇಸ್ಟ್ ಜಾಸ್ತಿ. ನಾವು ಎಂತ ಬಿಡ್ಲಿಕ್ಕಿಲ್ಲ, ಇದು ಬೀಜ ಬಿಟ್ಟು ಮತ್ತೆಲ್ಲ ಹಾಕ್ಬೇಕು ಆ್ಯಕ್ಚುಲಿ. ಈಗ ಸೀಸನ್ ಅಲ್ಲ, ಮಾವಿನ ಹಣ್ಣೆಲ್ಲ ಜಾಸ್ತಿ ನೋಡಿ. ಈಗ ಸೀಸನ್. ಮನೆಯಲ್ಲೆಲ್ಲ ಉಂಟಾ ಮಾವಿನ ಮರ ಆ ಥರ? ಮನೇಲಿ ನಾವು ಫ್ಲ್ಯಾಟಲ್ಲಿ ಇರೋದಲ್ಲ, ಹಾಗಾಗಿ ತಗೊಳ್ಬೇಕು. ಹಾಗೆ ಇದು ಹಾಕ್ಕೊಂಡು ಮತ್ತು ಸಕ್ಕರೆ ಹಾಕಬೇಕು. ಸಕ್ಕರೆ ಒಂದು ಜಾಸ್ತಿನೇ ಹಾಕಿದರೆ ಸ್ವೀಟ್ ಆಗಬೇಕು, ಸ್ವಲ್ಪ ಕಡಿಮೆ ಆಗಬಾರ್ದು ಅಷ್ಟೇ ಇದಕ್ಕೆಲ್ಲ. ಬೇಕಿದ್ರೆ ಸಕ್ಕರೆ ಆಮೇಲೆ ಕೂಡ ಆ್ಯಡ್ ಮಾಡ್ಕೊಳ್ಬೋದಲ್ಲ ರೆಡಿ ಆದ ನಂತರ ಕೂಡ? ಹೌದು, ಇದಕ್ಕೆ ಫುಲ್ ಹಾಕಬೇಕು, 250. ಆಮೇಲೆ ನೀರು ಆ್ಯಡ್ ಮಾಡ್ಕೊಂಡ? ಇಲ್ಲಲ್ಲ, ಆ್ಯಡ್ ಮಾಡಿ ನೀರು ಬೇಕು. ಎಷ್ಟು ಆ್ಯಡ್ ಮಾಡಿ, ಇದು ಮೇನೆ ಏಲಕ್ಕಿ ಪೌಡರ್, ಇದರಲ್ಲಿ ಪರಿಮಳ ಬರ್ತದೆ. ಇದಕ್ಕೀಗ ಸ್ವಲ್ಪ ಸಾಲ್ಟ್, ಸ್ವಲ್ಪ ಅದು ರುಚಿಗೆ ಜಾಸ್ತಿ ಹಾಕಬಾರ್ದು, ಅದರದ್ದು ರುಚಿ ಬರಬಾರ್ದು. ಜಸ್ಟ್ ಹಾಕ್ತಾರೆ ಯಾವುದು ಸ್ವೀಟ್ ಐಟಮಿಗೆ ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡ್ತಾರೆ. ಕೆಲವರು ಪಾಯಸಕ್ಕೂ ಕೂಡ ಹಾಕ್ತಾರೆ ನೋಡಿ. ಹೌದು, ಅದು ಜಾಸ್ತಿ ರುಚಿ ಬರ್ತದೆ. ನೋಡಿ, ಈಗ ಐಸ್ ಕ್ಯೂಬ್ ಹಾಕ್ಬೇಕು ಇದಕ್ಕೆ. ಇದೆಲ್ಲ ಹಾಕ್ಬೇಕು ಹೀಗೆ. ಮತ್ತು ಸ್ವಲ್ಪ ನೀರು ಬೇಕು, ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋದಲ್ಲ? ಹಾಫ್ ಕಪ್ ಬೇಕಾಗ್ತದೆ. ಸಾಕು, ಇಷ್ಟು ಸಾಕು, ಜಾಸ್ತಿ ಸಾಕಬಾರ್ದು. ಇಷ್ಟು ಈಗ ಕರೆಕ್ಟಾಗಿ ನಾನು ಮಿಕ್ಸ್ ಮಾಡಿಕೊಡ್ಬೇಕು. ಎಸ್. ಓಕೆ, ಎಸ್, ಆಲ್ಮೋಸ್ಟ್ ರೆಡಿ ಅಂತ ಕಾಣುತ್ತೆ. ಹೌದು, ಇದು ಸರಿಯಾಗಿದೆ. ಇಷ್ಟೇ ಇರಬೇಕು, ಅದು ನೋಡಬೇಕು ಒಮ್ಮೆ ಹೇಗಿದೆ ಅಂತ. ನೋಡಿ, ಸ್ವಲ್ಪ ಹುಳಿಯ ಇದು ಕೂಡ ಬರ್ತಾ ಉಂಟಲ್ಲ ಪರಿಮಳ. ಹೌದು, ಇದು ಹೀಗೆ ಇರಬೇಕು ಅಷ್ಟೇ. ಈಗ ಓಕೆ, ಈಗ ಸರ್ವ್ ಮಾಡೋದಲ್ಲ? ಸರ್ವ್ ಮಾಡ್ತೀನಿ. ನೋಡಿ, ಜ್ಯೂಸ್ ಎಲ್ಲ ಬಂದಾಗ ನಾನು ಗ್ಲಾಸ್ ಅಂತ ಆವಾಗಲೇ ರೆಡಿ ಇಟ್ಟಿದ್ದೇನೆ. ಹೌದು, ಓಕೆ, ಟೆಂಪ್ಟಿಂಗ್ ಆಗಿದೆ ಇದು. ಹೌದು, ಏಲಕ್ಕಿದು ಫ್ಲೇವರ್ ಮ್ಯಾಂಗೋದೆಲ್ಲ ಬರ್ತಾ ಇದೆ ನೋಡಿ, ಬರ್ತಾ ಇದೆ ನಿಮಗೆ? ಅದೇ
ಇದು ಸ್ವಲ್ಪ ಚಂಕ್ಸ್ ಉಳಿದ್ರೆ ಅದು ತಿನ್ನಕ್ಕೆ ಒಳ್ಳೇದಾಗ್ತದೆ ಇದು ಬಾಯಿಗೆ ಬಾಯಿಗೆ ಹೌದು ಹೌದು ಮ್ಯಾಂಗೋದ್ದು ಲಾಸ್ಟಿಗೆ ಸಿಕ್ಕಿದ್ರೆ ಹೌದು ಹಾಗೆ ತಿನ್ಬೋದು. ಟೆಂಪ್ಟ್ ಆಗ್ತಾ ಇದೆಯಾ ನಿಮಗೆ? ನೀವು ಅಷ್ಟು ಸ್ಲೋ ಹೊಯ್ಯುವಾಗ ಉಂಟಲ್ಲ, ನನಗೆ ಎಷ್ಟು ಸ್ವಲ್ಪ ಬೇಗನೆ ಹೊಯ್ಬೇಕಲ್ಲ. ಓ ಫೈನ್, ಓಕೆ ಓಕೆ ಆಯ್ತಲ್ಲ ಇನ್ನು ಅಷ್ಟು ಆಯ್ತು. ಡ್ರೈ ಫ್ರೂಟ್ಸ್ ಇದೆ ಇಲ್ಲಿ, ಕ್ಯಾಶ್ಯೂ ಮತ್ತು ಗೇರು ಬೀಜ ಮತ್ತು ಇದು ಬಾದಾಮಿ. ಇದನ್ನು ಮೇಲ್ಗಡೆ ಹಾಕ್ಕೊಳ್ಬೇಕು ಗಾರ್ನಿಶಿಗೋಸ್ಕರ. ಓಕೆ, ಮತ್ತು ಇದೊಂದು ಜಸ್ಟ್ ಫಾರ್ ಡೆಕೋರೇಷನ್. ಡೆಕೋರೇಷನ್ಗೆ ಅದೇ ಪುದೀನ. ಪುದೀನದಲ್ಲಿ ನೋಡಿ ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಎಸ್, ಈಗ ಮ್ಯಾಂಗೋ ಲಸ್ಸಿ ರೆಡಿ ಅಲ್ಲ? ಓಕೆ, ಒಂದು ಗ್ಲಾಸ್ ನನಗೆ, ಒಂದು ನಿಮಗೆ ಅಲ್ಲ. ಥ್ಯಾಂಕ್ ಯು. ನೋಡಿ ಮ್ಯಾಮ್, ಇದನ್ನು ನೋಡುವಾಗಲೇ ಪಕ್ಕ ಒಂದು ಜ್ಯೂಸ್ ಅಂಗಡಿಯಲ್ಲಿ ಹೋಗಿ ನಾವು ಹೇಗೆ ಜ್ಯೂಸ್ ತಗೊಳ್ತೇವಲ್ಲ ಅದೇ ಥರ ಬಂದಿದೆ. ನೋಡುವಾಗ ಲಸ್ಸಿ ಅಂತ ಕಾಣಲ್ಲ, ಮ್ಯಾಂಗೋ ಜ್ಯೂಸ್ ಥರ ಕಾಣುಂಟು, ಬಟ್ ಇದು ಮ್ಯಾಂಗೋ ಲಸ್ಸಿ ಅಲ್ಲ. ಓಕೆ, ಎಂತ ಸಹ ಹೇಳ್ಬೋದು. ಎಂತ ಕೂಡ ಹೇಳ್ಬೋದು. ಈ ಟೈಮಲ್ಲಿ ಸೆಕೆಗೆಲ್ಲ ಈ ಥರದ್ದು ಸಿಕ್ಕಿದ್ರೆ ಫುಲ್ ಖಾಲಿ ಬಿಡ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋದಾಗಿದ್ರೆ ಈಗ. ಎಸ್. ಓಕೆ, ಅನಿತಾ ಮ್ಯಾಮ್ ಸಾಕಾಗಿರುವಂತಹ ಮ್ಯಾಂಗೋ ಲಸ್ಸಿ ಅಂತೂ ರೆಡಿ ಮಾಡಿಬಿಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಮ್ಯಾಂಗೋ ಲಸ್ಸಿ ತಯಾರಿಸುವ ವಿಧಾನ: ಮೊದಲಿಗೆ ಮಾವಿನ ಹಣ್ಣಿನ ತಿರುಳನ್ನು ರುಚಿಗೆ ಅನುಸಾರವಾಗಿ ಸಕ್ಕರೆ, ಮೊಸರು, ಏಲಕ್ಕಿ ಪುಡಿ, ಚಿಟಿಕೆ ಉಪ್ಪು, ಐಸ್ ಕ್ಯೂಬ್ಸ್, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸರ್ವಿಂಗ್ ಗ್ಲಾಸ್ ನಲ್ಲಿ ಹಾಕಿ ಮೇಲಿನಿಂದ ಗೋಡಂಬಿ, ಬಾದಾಮಿ ಚೂರುಗಳನ್ನ ಉದುರಿಸಿ ಪುದೀನ ಎಲೆಯನ್ನ ಇಟ್ಟು ಸರ್ವ್ ಮಾಡಿ ಮ್ಯಾಂಗೋ ಲಸ್ಸಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ರೈಸ್, ಇನ್ನೊಂದು ಜ್ಯೂಸ್ ಅಲ್ಲ, ಲಸ್ಸಿ. ಮ್ಯಾಂಗೋ ಲಸ್ಸಿ. ಮ್ಯಾಂಗೋ ಲಸ್ಸಿ ಯಾರು ನೋಡು ಫಸ್ಟಿಗೆ ಟೇಸ್ಟ್? ಫಸ್ಟ್ ರೈಸಿಂದ. ಹೌದು. ಓಕೆ, ತಗೊಳ್ಳಿ ಕೂಡ. ಸ್ಪೆಷಲಾಗಿ ಇದಕ್ಕೆ ಸೋಯಾ ಹಾಕಿದ್ರಾ? ಹೌದು, ಸೋಯಾ ಜೊತೆಗೆ ತಗೊಳ್ಬೇಕಲ್ಲ. ಎಸ್. ಸಾಕಾಗುಂಟು ಮ್ಯಾಮ್. ನೀವು ಉಪ್ಪೆಲ್ಲ ಸರಿ ಇದೆಯಾ? ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿ ಬಂದಿದೆ. ನೀವು ಸ್ವಲ್ಪವೇ ಉಪ್ಪು ಹಾಕಿದ್ರಿ ನೋಡಿ, ಅದರಲ್ಲಿ ಗೊತ್ತಾಗೋದು ನೋಡಿ. ಜಾಸ್ತಿ ಆಗಿಲ್ಲ, ಜಾಸ್ತಿ ಆಗಿದ್ರೆ ಮತ್ತು ಕಡಿಮೆ ಕೂಡ ಆಗಿಲ್ಲ. ಮತ್ತೆ ನೀವು ಅದು ಸೋಯಾವನ್ನ ಆಲ್ರೆಡಿ ನೀವು ಬೇಯಿಸಿ ಆ ಥರ ಮಾಡಿದ್ರಲ್ಲ, ಅದು ಟೇಸ್ಟ್ ಇನ್ನು ಅದಕ್ಕೆ ಮಸಾಲೆ ಹಿಡಿದಿದೆ, ಮಸಾಲೆ ಚೆನ್ನಾಗಿ ಬಂದಿದೆ. ಹೌದು, ಗಮನ ಮ್ಯಾಮ್. ಈ ಥರದ್ದು ಊಟ ಎಲ್ಲ ಸಿಕ್ಕಿದ್ರೆ ಫುಲ್ ಖಾಲಿಯೇ. ಓಕೆ, ಈಗ ಇನ್ನೊಂದು ಮ್ಯಾಂಗೋ ಲಸ್ಸಿ. ಓಕೆ, ತಗೊಳ್ಳಿ. ಇದನ್ನು ಹೀಗೆ ಕೊಡಬೇಕಲ್ಲ, ಸ್ವಲ್ಪ ದಪ್ಪವಿರೋ ಕಾರಣ ಸ್ಟ್ರಾ ಎಲ್ಲ ಯೂಸ್ ಆಗಲ್ಲ. ಬೇಡ. ಓಕೆ, ಆಹಾ, ಇದಂತೂ ಸಾಕಾಗುತ್ತೆ ಮ್ಯಾಮ್. ಖಾಲಿ ಮಾಡಿ. ನೀವು ನೋಡಿ ಮೇಲ್ಗಡೆ ಪುದೀನ ಹಾಕಿರ್ತಾನೆ. ಹೌದು, ಅದೆಲ್ಲ ಬಾಯಿಗೆ ಉಂಟು, ಚೆನ್ನಾಗಿ ಉಂಟು. ಈ ಥರ ಒಂದು ಲಸ್ಸಿ ನಾನು ಫಸ್ಟ್ ಟೈಮ್ ಕುಡಿದಿದ್ದು. ನಾರ್ಮಲಾಗಿ ನಾವು ಏನು ವೈಟ್ ರೈಸ್ ಸಿಗುತ್ತಲ್ಲ, ಅದೇ ಕುಡಿದಿದ್ದೆ. ಇದು ಸ್ವಲ್ಪ ಸ್ಪೆಷಲ್ ಫ್ಲೇವರ್ ಎಲ್ಲ. ಮತ್ತೆ ನಾವು ಮೊಸರದ ಏನು ಗೊತ್ತೇ ಆಗಲ್ಲ, ಆ ಮ್ಯಾಂಗೋದು ಫ್ಲೇವರ್ ಹಾಗೆ ಮೂಗಿ ಬರ್ತಾ ಉಂಟಲ್ಲ, ಚೆನ್ನಾಗಿ ಉಂಟು. ಮಧ್ಯಾಹ್ನ ಹೊತ್ತಿಗೆಲ್ಲ ಇದು ಸಿಕ್ಕಿದ್ರೆ ಇದು ಕೂಡ ಫುಲ್ ಖಾಲಿ ಅಲ್ಲ. ಈಗ ಸೆಕೆಗಾಲಕ್ಕೆ ಹೇಳಿ ಮಾಡಿಸಿದ್ದು, ಸೆಕೆಗಾಲಕ್ಕೆ ನಿಜವಾಗ್ಲೂ ನೀವು 2 ಡಿಶ್ ಕೂಡ ಹೇಳಿ ಮಾಡಿಸಿ ನೋಡಿ. ಒಂದು ಸ್ಪೈಸಿಯಾಗಿ, ಹೌದು, ಸೋಯಾ ಫ್ರೈಡ್ ರೈಸ್, ಇನ್ನೊಂದು ಜ್ಯೂಸ್. ಹೇಗೆ ಅನ್ನಿಸ್ತು ನಿಮಗೆ? 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ನನಗೆ ತುಂಬಾ ಖುಷಿ ಆಯಿತು. ಖುಷಿ, ನೀವು ಲೈಕ್ ಮಾಡಿದ್ದು ನನಗೆ ತುಂಬಾ ಖುಷಿ. ಹೌದು, ನೀವು ಈ ಥರ ಮಾಡಿ ಕೊಟ್ಟಾಗ ನಾವು ಅದನ್ನು ಲೈಕ್ ಮಾಡಲಿಕ್ಕೆ ಇಲ್ಲ, ಚೆನ್ನಾಗಿದ್ದೇ ಇರುತ್ತೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ನಾವೆಲ್ಲ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲಾಗಿ ಸಂತೋಷ್ ರೈಸ್ ಮಿಕ್ಸ್ ಅವರ ನಮಸ್ಕಾರ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ನಾವು ಏನೇ ಅಡುಗೆ ಮಾಡಿದ್ರು ಅದಕ್ಕೆ ಮಸಾಲ ಐಟಮ್ ಬೇಕೇ ಬೇಕಲ್ಲ, ಹಾಗಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೊಡೋದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಹೌದು, ನಮ್ಮ ಟಿವಿ ಅವರಿಗೆ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ನೀವು ಕೂಡ ಈ ಥರದ ಸ್ಪೆಷಲ್ ಡಿಶ್ ಇನ್ನೂ ಕೂಡ ಮಾಡಿಕೊಡ್ತಾ ಅಂತ ಇವತ್ತು ಚೆನ್ನಾಗಿ ಬಂದಿದೆ ಅಡುಗೆ, ಹಾಗಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಅನಿತಾ ಮ್ಯಾಮ್ ಸ್ಪೆಷಲ್ ಆಗಿ ಸೋಯಾ ಎಗ್ ಫ್ರೈಡ್ ರೈಸ್ ಮತ್ತು ಸ್ಪೆಷಲ್ ಆಗಿ ಮ್ಯಾಂಗೋ ಲಸ್ಸಿ ಎರಡು ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದೊಂದು ಸಂಚಿಕೆ ಇಲ್ಲಿಗೆ ರೇಸ್ ಇದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.